50 ವರ್ಷಗಳ ಹಿಂದೆ 1968ನೇ ಇಸ್ವಿಯಲ್ಲಿ ಧರ್ಮಸ್ಥಳದ 21ನೇ ಧರ್ಮಾಧಿಕಾರಿಯಾಗಿ ಪಟ್ಟವೇರಿದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಧಾರ್ಮಿಕ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ನೀಡಿರುವ ಕೊಡುಗೆ ಅಪರಿಮಿತ. ಅಷ್ಟೇ ಅಲ್ಲ, ಇವೆಲ್ಲದರ ನಡುವೆ ತನ್ನ ಹವ್ಯಾಸಕ್ಕೂ ಅಪಾರ ಪ್ರಾಮುಖ್ಯತೆಯನ್ನ ನೀಡಿದವರು. ಇದರ ಫಲವಾಗಿ ಅವರ ಕನಸಿನ ಕೂಸಾಗಿ ರೂಪುಗೊಂಡಿದ್ದು ಮಂಜುಷಾ ವಸ್ತು ಸಂಗ್ರಹಾಲಯ. ಆದ್ರೆ ಈಗ ಧರ್ಮಸ್ಥಳಕ್ಕೆ ಮತ್ತೊಂದು ಗರಿ ಎನ್ನುವ ಹಾಗೆ ಮಂಜುಷಾ ವಸ್ತು ಸಂಗ್ರಹಾಲಯ ಹೊಸದಾಗಿ ನವೀಕರಣಗೊಂಡು 1 ಲಕ್ಷ ಚದರ ಅಡಿಯ ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ರಾಜ್ಯದ ಅತ್ಯುತ್ತಮ ವಸ್ತು ಸಂಗ್ರಹಾಲಯ ಎನ್ನುವ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಇದೇ ಈ ಹೊತ್ತಿನ ವಿಶೇಷ ನವೀಕೃತ ಮಂಜುಷಾ. ನಾನು ಅಶ್ವಿನಿ. ಜನಪದ ಸಂಸ್ಕೃತಿ, ಆಚರಣೆ, ಸಂಪ್ರದಾಯ, ಕಲೆ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ ಹೀಗೆ ಅನೇಕ ವ್ಯಾಪ್ತಿಯನ್ನ ಹೊಂದಿರುವ ಮಂಜುಷಾ ರಾಜ್ಯದ ಅಪರೂಪದ ವಸ್ತು ಸಂಗ್ರಹಾಲಯ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪ್ರಸ್ತುತ ಆಧುನಿಕ ಜೀವನದಲ್ಲಿ ನಶಿಸಿ ಹೋಗುತ್ತಿರುವ ಹಳೆ ಕಾಲದ ವಸ್ತುಗಳ ಸಮಗ್ರ ಸಂಗ್ರಹವೇ ಮಂಜುಷಾ. ಹೆಗ್ಗಡೆಯವರ ಕನಸಿನ ಕೂಸು ಮಂಜುಷಾ. ರಾಜ್ಯದ ಅಪರೂಪದ ವಸ್ತು ಸಂಗ್ರಹಾಲಯ ಎನ್ನುವ ಹೆಗ್ಗಳಿಕೆ. ನವೀಕೃತ ಮಂಜುಷಾ. ಹೌದು, ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು 2018ರ ಅಕ್ಟೋಬರ್ 25ರಂದು ಲೋಕಾರ್ಪಣೆಗೊಂಡ ಈ ನವೀಕೃತ ವಸ್ತು ಸಂಗ್ರಹಾಲಯ. ಹೆಗ್ಗಡೆಯವರು ಹೇಳುವ ಹಾಗೆ ಅನೇಕ ದೇಶ ವಿದೇಶಗಳನ್ನ ಸುತ್ತುತ್ತಿರುವ ಅವರಿಗೆ ಮೂದು ಮಸ್ತಿಯ ಹುಚ್ಚಿಲ್ಲ. ಯಾವ ದೇಶಕ್ಕೂ ಹೋದ್ರೂ ಅವರು ಪ್ರಪ್ರಥಮವಾಗಿ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡ್ತಾರಂತೆ. ಅನೇಕ ವಸ್ತು ಸಂಗ್ರಹಾಲಯಗಳನ್ನ ವೀಕ್ಷಿಸಿ ಪ್ರೇರಿತರಾದ ಹೆಗ್ಗಡೆಯವರು ಧರ್ಮಸ್ಥಳದಲ್ಲಿ ಸ್ವತಃ 1998ರಲ್ಲಿ ಮಂಜುಷಾ ಎನ್ನುವ ವಸ್ತು ಸಂಗ್ರಹಾಲಯವನ್ನ ತೆರೆದು ಅದು ಈಗ ಈ ಮಟ್ಟಿಗೆ ಬೆಳೆದು ನಿಂತಿದೆ. ಇದು ಹೆಗ್ಗಡೆಯವರ ನಿಷ್ಠೆ ಮತ್ತು ದೃಢತೆಗೆ ಹಿಡಿದ ಕೈಗನ್ನಡಿ. ನಾನು ವಿಶ್ವಕ್ಕೆ ಪ್ರವಾಸ ಮಾಡಿದಾಗ, ಬೇರೆ ಬೇರೆ ದೇಶಗಳಿಗೆ ನಾನು ಪ್ರವಾಸ ಮಾಡಿದಾಗ ಅಲ್ಲಿ ಅನೇಕ ಫಾಸಿಲ್ಸ್, ಪಳೆಯುಳಿಕೆಗಳು ಮತ್ತು ಅದೇ ರೀತಿಯಲ್ಲಿ ಅನೇಕವಾದಂಥ ವಿಷಯಗಳನ್ನು ಕೂಡ ನಾನು ಸಂಗ್ರಹಿಸಿದ್ದೇನೆ. ಹಾಗಾಗಿ ವರ್ಷಕ್ಕೆ ಸುಮಾರು 1 ಲಕ್ಷಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಈ ಕ್ಷೇತ್ರಕ್ಕೆ ಬರ್ತಾರೆ. ಅವರಿಗೆ ನಾವು ಈ ವಸ್ತು ಸಂಗ್ರಹಾಲಯವನ್ನು ತೋರಿಸಿ ಅವರ ಜ್ಞಾನದ ಪರಿಧಿಯನ್ನು ವಿಶಾಲವಾಗಿ ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಕ್ಷೇತ್ರದಲ್ಲಿ ಮೂಲ ಉದ್ದೇಶ ಇರತಕ್ಕಂಥದ್ದು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ, ಸೇವೆ ಮತ್ತು ಅವರಿಂದ ಅನುಗ್ರಹವನ್ನು ಪಡೆಯುವಂಥದ್ದು. ಅದರ ಜೊತೆಗೆ ಅದರ ಉಳಿದ ಸಮಯವನ್ನು ಅವರು ಕ್ಷೇತ್ರದಲ್ಲಿ ಸ್ವಾಮಿಯ ದರ್ಶನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಉಳಿದ ಸಮಯವನ್ನು ಸದ್ವಿನಿಯೋಗ ಮಾಡುವುದಕ್ಕಾಗಿ ಇಲ್ಲಿ ಲಲಿತೋದ್ಯಾನ ಇದೆ. ಅದೇ ರೀತಿಯಲ್ಲಿ ಈ ವಸ್ತು ಸಂಗ್ರಹಾಲಯವನ್ನು ಕೂಡ ನೋಡಿ ಅವರು ಅನೇಕ ವಿಷಯಗಳನ್ನು ತಿಳ್ಕೊಳ್ಳುವಂಥ ಮತ್ತು ತಮ್ಮ ಜ್ಞಾನದ ವಿಸ್ತಾರತೆಯನ್ನು ಮಾಡಿಕೊಳ್ಳುವ ಉದ್ದೇಶಕ್ಕಾಗಿ ಇದನ್ನು ಮಾಡಿದೆ. ಹಾಗಾಗಿ ಕ್ಷೇತ್ರದಲ್ಲಿ ಇದು ಬಹಳ ಪ್ರಸ್ತುತ. ತಿರುಪತಿಯಲ್ಲಿ ಕೂಡ ಇಂತಹ ಒಂದು ವಸ್ತು ಸಂಗ್ರಹಾಲಯವನ್ನು ಮಾಡಿದ್ದಾರೆ, ಮ್ಯೂಸಿಯಂ ಮಾಡಿದ್ದಾರೆ. ನಾನು ಮತ್ತೆ ನಿಮ್ಮೆಲ್ಲರನ್ನು ಕೂಡ ಈ ವಸ್ತು ಸಂಗ್ರಹಾಲಯವನ್ನು ನೋಡೋದಕ್ಕೆ ನಮ್ಮ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳನ್ನು ನಿಮ್ಮ ಮೂಲಕ ಆಹ್ವಾನಿಸ್ತಾ ಇದ್ದೇನೆ. ಎರಡನೇದಾಗಿ ನಾಳೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂದು
ಈ ವಸ್ತು ಸಂಗ್ರಹಾಲಯದ ಹೊಸ ಕಟ್ಟಡ ವಿಭಾಗವನ್ನು ಅವರು ಉದ್ಘಾಟನೆ ಮಾಡ್ತಾರೆ ಮತ್ತು ಅದರ ಜೊತೆಗೆ ಇಲ್ಲಿಯ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ಇನ್ನೊಂದು ಸಮಾಚಾರ ನಮಗೆ ತಿಳಿಸಬೇಕಾಗಿದ್ದು, ಶ್ರೀ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ದೇಶದ ಡಿಫೆನ್ಸ್ ಮಿನಿಸ್ಟರ್, ಅವರು ಮಹಿಳೆಯಾಗಿ ಈ ದೊಡ್ಡ ಸ್ಥಾನವನ್ನು ಅವರು ತಮ್ಮ ಕುರಿತು ಇವತ್ತು ದೇಶದ ಇಡೀ ಜವಾಬ್ದಾರಿಯನ್ನು ಅವರು ಹೊತ್ತಿದ್ದಾರೆ. ದೇಶದ ರಕ್ಷಣೆ ಮತ್ತು ಗಡಿ ರಕ್ಷಣೆ, ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಸುರಕ್ಷತೆಗಾಗಿ ದೊಡ್ಡ ಸ್ಥಾನಮಾನವನ್ನು ಅವರು ಹೊಂದಿದ್ದಾರೆ. ಅವರು 29ನೇ ತಾರೀಕು ನಮ್ಮ ಕ್ಷೇತ್ರಕ್ಕೆ ಸಂಜೆ 4 ಗಂಟೆಗೆ ಬಂದು ನಾವು ಗ್ರಾಮೀಣಾಭಿವೃದ್ಧಿ ಯೋಜನೆಯ ನಮ್ಮ ಫಲಾನುಭವಿಗಳಿಗಾಗಿ ಮಾಡಿದಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ನಮ್ಮ ಯೋಜನೆ ಅಂದರೆ ಸುಮಾರು 40 ಲಕ್ಷಕ್ಕೂ ಮಿಕ್ಕಿ ಸದಸ್ಯರಿದ್ದಾರೆ. ಈ ಸದಸ್ಯರು ನಮ್ಮ ಕಿರು ಆರ್ಥಿಕ ಯೋಜನೆ ಮೈಕ್ರೋ ಫೈನಾನ್ಸ್ ಸ್ಕೀಮ್ ಪ್ರಕಾರ ಬ್ಯಾಂಕಿನಿಂದ ಹಣವನ್ನು ಪಡೀತಾರೆ. ನಾವು ಧರ್ಮಸ್ಥಳ ಕ್ಷೇತ್ರದಿಂದ ಯಾವುದೇ ಹಣವನ್ನು ನಾವು ರೈತರಿಗೆ ಕೊಡೋದಿಲ್ಲ ಅಥವಾ ಈ ಫಲಾನುಭವಿಗಳಿಗೆ ಕೊಡೋದಿಲ್ಲ. ಬದಲಾಗಿ ಬ್ಯಾಂಕ್ ಟು ಬೆನಿಫಿಷರಿ ಅಂತ ಬ್ಯಾಂಕಿನಿಂದ ನೇರವಾಗಿ ಫಲಾನುಭವಿಗಳಿಗೆ ಈ ಮೊತ್ತವನ್ನು ಅವರ ಅವಶ್ಯಕತೆಗಳಿಗಾಗಿ ಕೊಡ್ತೇವೆ. ಕೃಷಿ, ವ್ಯವಹಾರ, ಸಾಂಸಾರಿಕ ಮತ್ತು ಬಂಡವಾಳ ಅಂದರೆ ಚಿನ್ನಾಭರಣಗಳು, ಮನೆ ಕಟ್ಟುವುದು, ವಾಹನ ಖರೀದಿ ಇತ್ಯಾದಿಗಳಿಗೆ ಅವರಿಗೆ ಕೊಡ್ತೇವೆ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಎನ್ನುವ ಹಾಗೆ ನಮ್ಮ ಜೀವನ ಶೈಲಿ ಮತ್ತು ಆಧುನಿಕತೆಯ ತಿಕ್ಕಾಟದಲ್ಲಿ ನಶಿಸಿ ಹೋಗುತ್ತಿದ್ದ ಅನೇಕ ವಸ್ತುಗಳನ್ನ ಈಗ ಮಂಜುಷದಲ್ಲಿ ನೋಡಲು ಸಾಧ್ಯ. ಪ್ರಥಮ ಮಹಾಯುದ್ಧದ ಸಂದರ್ಭದಲ್ಲಿ ಬಳಸಲಾದ ಅನೇಕ ವಸ್ತುಗಳ ಸಂಗ್ರಹ ಇಲ್ಲಿನ ವಿಶೇಷ. ಕೆಲವು ವರ್ಷಗಳ ಹಿಂದಿನ ವಸ್ತುಗಳು ನೋಡಲು ಸಿಗುವುದು ಅಪರೂಪ. ಆದ್ರೆ ಇಲ್ಲಿ ಶತಮಾನಗಳ ಪ್ರಾಚೀನ ವಸ್ತುಗಳು ಮೈನವಿರೇಳಿಸುತ್ತದೆ. ಇವುಗಳ ಬಗ್ಗೆ ನಿಮಗೆ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ನವೀಕೃತ ಮಂಜುಷಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹೌದು, ಪ್ರಾಚೀನ ವಸ್ತುಗಳಿಂದ ಹಿಡಿದು ಸಮಕಾಲೀನ ಪರಿಕರಗಳವರೆಗೆ, ಜನಜೀವನದಿಂದ ಹಿಡಿದು ವೈಜ್ಞಾನಿಕ ಬೆಳವಣಿಗೆಯವರೆಗಿನ ಎಲ್ಲ ಅಚ್ಚರಿಯ ಸಂಗ್ರಹಗಳು ಮಂಜುಷಾ ವಸ್ತು ಸಂಗ್ರಹಾಲಯದಲ್ಲಿದೆ. ಹಾಗಾದ್ರೆ ಮಂಜುಷಾದಲ್ಲಿರುವ ಅಚ್ಚರಿಯ ಸಂಗ್ರಹವೇನು ನೋಡ್ಕೊಂಡು ಬರೋಣ. ಹೌದು, ನವೀಕೃತ ಮಂಜುಷಾ ವಸ್ತು ಸಂಗ್ರಹಾಲಯ ದಕ್ಷಿಣ ಭಾರತದ ಅತ್ಯುತ್ತಮ ವಸ್ತು ಸಂಗ್ರಹಾಲಯ. ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಮತ್ತು ವಿದ್ಯಾರ್ಥಿಗಳಿಗಾಗಿ ವಾರದ 7 ದಿನವೂ ತೆರೆದಿರುತ್ತದೆ. ಇಲ್ಲಿ ಪ್ರಾಚೀನ ವಸ್ತುಗಳ ಸಂಗ್ರಹಾಲಯವನ್ನ ರೂಪಿಸಬೇಕು ಎನ್ನುವ ಕನಸು ಹೊತ್ತಿದ್ದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಅವರ ಕನಸಿನಂತೆ ಮಂಜುಷವನ್ನ ರೂಪಿಸಿದ್ರು. ಆಧುನಿಕ ಜೀವನದಲ್ಲಿ ಮೂಲೆಗುಂಪಾದ ಪ್ರಾಚೀನ ವಸ್ತುಗಳನ್ನ ಸಮಾಜಕ್ಕೆ ತಿಳಿಸುವ ಮಹದಾಸೆ ಹೊತ್ತವರು ನಮ್ಮ ಕಾವಂದರು.
ಪ್ರಾಚೀನ ವಸ್ತುಗಳ ಮೇಲೆ ಅಪಾರ ಪ್ರೇಮವನ್ನ ಹೊತ್ತಿರುವ ಹೆಗ್ಗಡೆಯವರು ಪ್ರಾಚೀನ ವಸ್ತುಗಳು ಮಾತ್ರವಲ್ಲ, ಹಳೆಯ ಕಾಲದ ತಾಳೆಗರಿ ಗ್ರಂಥಗಳನ್ನು ನವೀಕರಿಸಿ ಅವುಗಳನ್ನು ಸಂರಕ್ಷಿಸುವ ಮಹತ್ವದ ಕಾರ್ಯಕ್ಕೂ ಧರ್ಮಸ್ಥಳದ ಸಂಸ್ಕೃತಿ ಪ್ರತಿಷ್ಠಾನದ ಮೂಲಕ ಮುಂದಾಗಿದ್ದಾರೆ. ಆಗಿನ ಕಾಲದಲ್ಲಿ ಬಳಸುತ್ತಿದ್ದ ಟೆಲಿಫೋನ್, ಮಾರ್ಕೋನಿ ಕಾಲದ ರೇಡಿಯೋಗಳು ಇಂದಿನ ಆಧುನಿಕ ತಂತ್ರಜ್ಞಾನದ ಯುಗಕ್ಕೆ ಸೆಡ್ಡು ಹೊಡೆಯುವಂತಹ ಎಲ್ಲಾ ರೀತಿಯ ಕ್ಯಾಮೆರಾಗಳು ಅಂದಿನ ಕಾಲದಲ್ಲಿತ್ತೆಂದರೆ ನಂಬಲು ಸಾಧ್ಯವಿಲ್ಲ. ಆದ್ರೆ ನಂಬಲೇಬೇಕು, ಯಾಕೆಂದ್ರೆ ಇದಕ್ಕೆಲ್ಲ ಪ್ರತ್ಯಕ್ಷ ಸಾಕ್ಷಿಯೇ ಮಂಜುಷಾ. ಮಹಾಕಾವ್ಯಗಳಾದ ರಾಮಾಯಣ, ಮಹಾಭಾರತ ಹಾಗೂ ಇನ್ನಿತರ ಎಲ್ಲ ಕಾವ್ಯಗಳ ಮತ್ತು ಗ್ರಂಥಗಳ ಸಂಗ್ರಹ ನೋಡಿದಷ್ಟು ಮುಗಿಯುವಂತಹದ್ದಲ್ಲ. ಜಗತ್ತಿನ ಅತಿ ಚಿಕ್ಕ ಗ್ರಂಥ ತಾಳೆಗರಿ ಗ್ರಂಥ, ಎಲ್ಲ ಭಾಷೆಯ ಗ್ರಂಥಗಳ ಅಪೂರ್ವ ಸಂಗ್ರಹವೇ ಮಂಜುಷಾ. ಎಲ್ಲ ತರಹದ ಪ್ರಾಚೀನ ಕಾಲದ ಜನಪದ ಸಂಸ್ಕೃತಿ, ಆಚರಣೆ, ಸಂಪ್ರದಾಯ, ಕಲೆ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನಗಳನ್ನು ಬಿಂಬಿಸುವ ಸಂಗ್ರಹ ಮತ್ತು ದಕ್ಷಿಣ ಭಾರತದ ಅತ್ಯುತ್ತಮ ವಸ್ತು ಸಂಗ್ರಹಾಲಯ. ನೋಡಿದ್ರಲ್ಲ ವೀಕ್ಷಕರೇ, ಹೆಗ್ಗಡೆಯವರ ಕನಸಿನ ಕೂಸಾಗಿರುವ ನವೀಕೃತ ಮಂಜುಷಾದ ಸೌಂದರ್ಯವನ್ನ ಧಾರ್ಮಿಕ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಹೆಗ್ಗಡೆಯವರ ಜೀವನ ಯುವ ಜನತೆಗೆ ಮಾದರಿಯಾಗಲಿ, ಅವರಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ಆಗಲಿ ಎನ್ನುವುದೇ ನಮ್ಮ ಆಶಯ. ಇವಿಷ್ಟು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡಿಗಾಗಿ. ನಮಸ್ಕಾರ.